ಸರ್ಕಾರ ಮಾಡಿದ ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಅಣ್ಣ, ಸರ್ಕಾರ ಮಾಡಿದ ಹೆಣ್ಮಕ್ಳಿಗೆ ಫ್ರೀ ಬಸ್ಸು. ಇವಾಗ ತುಳುನಾಡಲ್ಲೇ ಇದು ಬ್ಲಾಕ್ ಬಸ್ಟರ್ ಸಿನಿಮಾ, ಅದೇ ಸರ್ಕಸ್ಸು. This is Roopesh Shetty and team. But yeah, I'm so excitement to do le yenki movie nini toodu and enjoy malpod. Get set for the last star. ಮೊದಲನೇ ಸಿನಿಮಾ ಕಿರಿಕಿಟ್ ಅಂತ ತುಳುವಲ್ಲಿ ಭಾಳ ದೊಡ್ಡ ಯಶಸ್ಸನ್ನು ಕಂಡಿತ್ತು. ಈಗ ಮತ್ತೆ ಇನ್ನೊಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಸೊ ರೂಪೇಶ್, ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಒನ್ಸ್ ಅಗೇನ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ನನ್ನ ಮೊದಲನೇ ಎಕ್ಸ್ಪೀರಿಯನ್ಸು ಪುರು ಸಿನಿಮಾ ನೋಡಿರಲಿಲ್ಲ ಇದುವರೆಗೂ. ಮೊದಲನೇ ಎಕ್ಸ್ಪೀರಿಯನ್ಸ್. ಆಡಿಯನ್ಸ್ ಯಾರ್ಯಾರು ಕೂತಿದ್ರು ಎಲ್ಲರೂ ಅಷ್ಟು ನಗ್ತಾ ಇದ್ರು. ಸೊ ಅಷ್ಟು ನಗ್ಸೋ ಅಂತ ಒಂದು ಕಲೆ ಅವ್ರದ್ದು. ಆ್ಯಂಡ್ ಬ್ಯೂಟಿಫುಲಿ ಎಂಟರ್ಟೈನಿಂಗ್ ಆಗಿ ಮಾಡಿದ್ದಾರೆ ರೂಪೇಶ್ ಶೆಟ್ಟಿ ಅವರು. ತುಂಬ ತಿಂಗಳುಗಳಾಗಿತ್ತು, ಅಂದರೆ ಯಾವುದೇ ಲ್ಯಾಂಗ್ವೇಜ್ ಮೂವಿ, ಒಂದು ಕಾಮಿಡಿ ಮೂವಿ ಇಷ್ಟು ನಕ್ಕಿ ತುಂಬ ತಿಂಗಳುಗಳಾಗಿತ್ತು. ನಾನು ಇಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ನನ್ನ ಹೋಲ್ ಮೂವಿ ಫುಲ್ ನಗ್ತಾ ಇದೆ. ತುಂಬ ವರ್ಷ ಆದಮೇಲೆ ಒಂದು ಫುಲ್ ಫ್ಲೆಡ್ಜ್ ಕಾಮಿಡಿ ಸಿನಿಮಾ. ಈ ಆಡಿಟೋರಿಯಂನ ನಾವು ಒಂಥರ ಹುಚ್ಚಿರೋ ಥರ ನಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವರೆಲ್ಲರ ಪರಿಶ್ರಮ ಸಾಕ್ಷಿ. ಭಾಳ ಸಮಯದ ನಂತರ ನಿಜ ಹೇಳ್ಬೇಕಂದ್ರೆ ಒಳ್ಳೆ ತುಳು ಚಿತ್ರ ನೋಡಿದೆ. ಸೀಟ್ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಬಿದ್ದು ನಗ್ತಾ ಇದ್ವಿ. ಈ ಸಿನಿಮಾ ಸರ್ಕಸ್ ಒಂದು ಸ್ವಲ್ಪ ಇನ್ನೂ ಅದಕ್ಕೆ ಎಲ್ಲದಕ್ಕಿಂತ ಇವತ್ತು ಎದ್ದು ಕಾಣ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ತುಳುಟು ಬರೀತಿನ ಮಾತು ಡೈಲಾಗ್ ಸೂಪರ್ ಉಂಡು. ಫ್ರಮ್ ಮೈ ಹಾರ್ಟ್ ನಿಜವಾಗ್ಲೂ ಬಹಳ ಖುಷಿ ಆಯಿತು ಸಿನಿಮಾ ನೋಡಿ. 2.5 ಗಂಟೆ ತುಂಬ ನಕ್ಕಿದೆ. ಸಖತ್ತಾಗಿತ್ತು. ಫುಲ್ ಫನ್ ಫೀಲ್ಡ್ ಅಂತಾನೆ ಹೇಳ್ಬೋದು. ಅಷ್ಟೇ ಸರ್ಕಸ್ ಸಕ್ಸಸ್ ಆಗಿದೆ. ನೀವು ಬನ್ನಿ, ನಿಮ್ಮವರನ್ನು ಕರ್ತಾರೆ.